ದೀಪಾವಳಿ ಹಬ್ಬದ ಪ್ರಯುಕ್ತ ಕುಂದಾಪುರದ ನೆಹರು ಮೈದಾನದಲ್ಲಿ ನಡೆಯುತ್ತಿರುವ ಅಮ್ಮ ಪಟಾಕಿ ಮೇಳ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. 3 ವರ್ಷಗಳಿಂದ ಗ್ರಾಹಕರ ಮನಗೆದ್ದಿರುವ ಅಮ್ಮ ಪಟಾಕಿ ಮೇಳ ಮಾನವೀಯ ಸೇವೆಯಲ್ಲೂ ಗುರುತಿಸಿಕೊಂಡಿದೆ. ಈ ವರ್ಷ ಮದ್ದುಗುಟ್ಟೆ ನಿವಾಸಿ ಉಮೇಶ್ ಮತ್ತು ಸುಲೋಚನಾ ದಂಪತಿಗಳ ಅಂಧ ಮಗುವಿಗೆ ವೈದ್ಯಕೀಯ ನೆರವನ್ನ ಅಮ್ಮ ಪಟಾಕಿ ಮಳಿಗೆಯವರು ನೀಡಿದ್ದಾರೆ. ಈ ವೈದ್ಯಕೀಯ ನೆರವನ್ನ ಕುಂದಾಪುರದ ಖ್ಯಾತ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ ಹಸ್ತಾಂತರ ಮಾಡಿದ್ರು. ಈ ಸಂದರ್ಭದಲ್ಲಿ ಕುಂದಾಪುರ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ವಿಕಾಸ್ ಹೆಗಡೆ, ಪುರಸಭಾ ಸದಸ್ಯರಾದ ಶ್ರೀಧರ್ ಶೇರುಗರ್, ಅಮ್ಮ ಪಟಾಕಿಯ ಶಶಿರಾಜ್ ಪೂಜಾರಿ, ವಿಶ್ವರಾಜ್ ಪೂಜಾರಿ, ವಿಜಯ್ ಪ್ರಶಾಂತ್ ಕೋಟೇಶ್ವರ, ನಟೇಶ್ ನಾಗೇಶ್ ಉಪಸ್ಥಿತರಿದ್ದರು. ಮುಂದಿನ ವರ್ಷ ದೀಪಾವಳಿಯ ಸಂದರ್ಭ ಕ್ಯಾನ್ಸರ್ ಪೀಡಿತರಿಗೆ ನೆರವು ನೀಡುವ ಉದ್ದೇಶ ಅಮ್ಮ ಪಟಾಕಿ ಸಂಸ್ಥೆ ಹೊಂದಿದೆ. ಆರ್ಥಿಕವಾಗಿ ಹಿಂದುಳಿದವರು ಏನೋ ಸ್ವಲ್ಪ ಬಡತನದಲ್ಲಿರುವವರಿಗೆ ಅತಿ ಕಡಿಮೆ ದರದಲ್ಲಿ ಒಂದು ಪಟಾಕಿ ಸಿಗುವಂತ ವ್ಯವಸ್ಥೆ ಆಗಿದೆ. ಇವತ್ತು ನಾವೆಲ್ಲ ಜೀವನದಲ್ಲಿ ಹೋರಾಟ ಮಾಡುವಂತಂತೂ ನಮ್ಮ ಸ್ವಂತಕ್ಕೋಸ್ಕರ ನಮ್ಗೇನಾದರೂ ಲಾಭ ಆಗಬೇಕು, ನಮ್ಮ ಹೆಂಡತಿ ಮಕ್ಕಳಿಗೆ ಲಾಭ ಆಗಬೇಕು. ನನಗೆ ಅಮ್ಮ ಪಟಾಕಿಯವರ ಬಗ್ಗೆ ವಿಶೇಷ ಗೌರವ ಅಂತ ಹೇಳಿದ್ರೆ, ಇವರು ಯಾವುದೇ ಲಾಭದ ದೃಷ್ಟಿಯಿಂದ ಈ ಒಂದು ಉದ್ಯೋಗವನ್ನು ಮಾಡದೆ ಜನರಿಗೆ ಸೇವೆಯನ್ನು ಕೊಡೋದ್ರ ಜೊತೆಯಲ್ಲಿ ನಮಗೇನಾದರೂ ಲಾಭ ಬಂದರೆ ಅದನ್ನು ಸಮಾಜದಲ್ಲಿ ಏನಾದರೂ ಆರ್ಥಿಕವಾಗಿ ಅಥವಾ ದೈಹಿಕವಾಗಿ ಏನಾದರೂ ಸಮಸ್ಯೆ ಇರುವಂಥ ವ್ಯಕ್ತಿಗಳಿಗೆ ಕೊಡುವಂಥ ದೊಡ್ಡ ಮನಸ್ಸು ಉಂಟಲ್ಲ, ಇದು ಖಂಡಿತವಾಗಿ ಎಲ್ಲರಿಗೂ ಕೂಡ ಬರುವುದಿಲ್ಲ. ಇವರಿಗೆ ಯಾವತ್ತೂ ಕೂಡ ಈ ಒಂದು ಗುಣಕ್ಕೆ ಮತ್ತೆ ಮೂಕಾಂಬಿಕೆಯವರಿಗೆ ಯಾವತ್ತೂ ಅನುಗ್ರಹ ಮಾಡ್ತಾರೆ ಅನ್ನುವಂಥದ್ದು ನನ್ನ ಒಂದು ದೊಡ್ಡ ನಂಬಿಕೆ. ಅವರ ತಾಯಿಯನ್ನ ನಾವು ಹೆಚ್ಚಿನವ್ರು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ತಂದೆ ತಾಯಿಯವರನ್ನ ಕಳ್ಕೊಂಡ ನಂತರ ಅವರನ್ನು ವೈಭವೀಕರಿಸ್ತೇವೆ. ಆದರೆ ಅವರು ಇರುವಾಗಲೇ ಅವರ ಸೇವೆಯನ್ನು ಮಾಡಿದವರು ನಮ್ಮ ವಿಶ್ವ ಮತ್ತು ಅವರ ಸಹೋದರರು. ಇದನ್ನು ನಾನು ಖಂಡಿತ ಈ ಸಂದರ್ಭದಲ್ಲಿ ನೆನೀತೇನೆ. ನಂತರ ಇವರು ತಮ್ಮ ಗಳಿಕೆಯ ಒಂದು ಭಾಗ ಏನಿದೆ ಅದನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡ್ತಾ ಇರುವುದು ಕೂಡ ಬಹಳ ಶ್ಲಾಘನೀಯವಾದಂಥ ವಿಚಾರ. ಆದ್ರಿಂದ ಇವರೆಲ್ಲರ ಉತ್ತಮ ಕಾರ್ಯವನ್ನು ಗುರುತಿಸಿ ಈ ಅಮ್ಮ ಪಟಾಕಿ ಮೇಳಕ್ಕೆ ಮತ್ತು ಇವರ ಎಲ್ಲ ಸ್ನೇಹಿತರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ.